ಕುಂಪಲ ಶಿವಪುರ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರಡ್ ಸೋಮವಾರ ನಡೆದಿನ 35ನೇ ದಿನದ ಸಂಧ್ಯಾ ಭಜನೋತ್ಸವಗ್ ಶ್ರೀಮತಿ ದೇವಕಿ ಶ್ರೀ ಬಿ ನಾರಾಯಣ್ ಕುಂಪಲ, ಶ್ರೀಮತಿ ಮುರುಗೇಶ್ವರಿ ಶ್ರೀ ರಾಮಲಿಂಗ ಕಾವೂರು, ಶ್ರೀಮತಿ ಜಲಜಾಕ್ಷಿ ಬೊಕ್ಕ ಶ್ರೀ ಅಮರನಾಥ್ ಮಾಡೂರು, ಶ್ರೀಮತಿ ಹರಿನಾಕ್ಷಿ ಬೊಕ್ಕ ಶ್ರೀ ಜಗದೀಶ್ ಗುರುನಗರ ಕುಂಪಲ, ಶ್ರೀಮತಿ ಲಲಿತಾ ಬೊಕ್ಕ ಶ್ರೀ ಪದ್ಮ ಎಸ್ ಚಿತ್ರಾಂಜಲನಗರ ಕುಂಪಲ, ಶ್ರೀಮತಿ ನಿಶಾ ಬೊಕ್ಕ ಶ್ರೀ ರಾಜೇಶ್ ಯಶ್ವಿನ್ ಸಾನ್ವಿಕ್ ನಿಸರ್ಗ, ಕುಮಾರಿ ಹರ್ಷಿತಾ ಶೆಟ್ಟಿ ಬೊಕ್ಕ ಕುಮಾರಿ ಮೋಕ್ಷಾ ಶೆಟ್ಟಿ ವಿದ್ಯಾನಗರ ಕುಂಪಲ, ಶ್ರೀಮತಿ ನಾಗರತ್ನ ಶ್ರೀ ಕುಶಾಲಪ್ಪ ವಿದ್ಯಾನಗರ ಕುಂಪಲ, ಶ್ರೀಮತಿ ಪ್ರೇಮ ಬೊಕ್ಕ ಶ್ರೀ ಗಿರೀಶ್ ಕುಜುಮಗದ್ದೆ ತುಡರ್ ಬೆಳಗಾಯರು. ಕ್ಷೇತ್ರದ ಅಧಿಪತಿಯ ನೆಚ್ಚಿನ ದುರ್ಗಾ ಪರಮೇಶ್ವರ ದೇವರ ಅನುಗ್ರಹನ ಈ ಪುಣ್ಯ ಸಂದರ್ಭ ನೆಟ್ಟೊಂದು ಬ್ರಹ್ಮಕಲಶೋತ್ಸವ ಆದಿಯಾದ ಭಜನದ ಮೂಲಕ ಸಂಘಟನೆ ದೊಡ್ಡಗೂ ಭಕ್ತಿ ನಿಜವನಂಚಿನ ಕಾರ್ಯಕ್ರಮವನ್ನು ಈ ಕ್ಷೇತ್ರ ಮತ್ತೊಂದು ಮೈದಿನ ಭಜನದ ಮೂಲಕನೇ ಈ ಕ್ಷೇತ್ರದ ಜಾಗೃತಿ ಮೂಡಿದ ಸ್ವರಂಚನ ದೊಡ್ಡಗೂ ಸಾನ್ನಿಧ್ಯದ ಕ್ಷೇತ್ರದ ಬೆಳಗಾವನಂಚಿನ ಕಾರ್ಯಕ್ರಮದ ಇನಿತ 35ನೇ ದಿನದ ಕಾರ್ಯಕ್ರಮ ಬಂದು ಸೇರಿನಂಚಿನ ಮಾನಾಧಿಕದ ಗಣ್ಯನ್ನ ಒಟ್ಟುಗೂ ಇನಿ ನಂದಾದೀಪ ನರಲವರಂಚಿನ ಇಲ್ಲಿ ಸುಸಂದರ್ಭ ಬೈದನಂಚಿನ ಮೋಕೆಡ್ ಎಕ್ಕಲೆತ್ತಿ ಲೆಪ್ಪುಗು ಕೊಂಡಾಟದ ಬಂದು ಸೇರಿನಂಚಿನ ಮಾತೆರೆಗಳ ಕುಡರ ಅರ್ತಿ ಬೀರ್ತಾರೆ ಅದಕ್ಕೊಂದು ಇದು ಈ ಕಾರ್ಯಕ್ರಮ ಒಟ್ಟುಗೂ ದುರ್ಗಾ ಫೈನಾನ್ಸ್ ಕಾವೂರು ನೆದ ಮಾಲಕಿರ ನೆಚ್ಚಿನ ಶ್ರೀ ರಾಮಲಿಂಗ ಅಂಚಿನ ಧರ್ಮಪತ್ನಿ ನೆಚ್ಚಿನ ಶ್ರೀಮತಿ ಮುರುಗೇಶ್ವರಿ ದಂಪತಿನಗಳಿಂದ ಸಂದರ್ಭಗಳು ನಂದಾದೀಪ ನಮ್ಮೊಟ್ಟಿಗೆ ಬಂದು ಸೇರುತ್ತೇವೆ. ಅಕ್ಕಳಿಗೆ ಕ್ಷೇತ್ರದ ಪರವಾದ ಪ್ರೀತಿಪೂರ್ವಕವಾದ ಸ್ವಾಗತ ಮಾಡ್ತದಲ್ಲ. ಭಜನಾ ಸೇವೆ ವಿಠೋಬ ರುಕ್ಮಾಯಿ ಮಂದಿರ ತೊಕ್ಕೊಟ್ಟು ಮುಗ್ಲೇರು.
ಶ್ರೀ ವಿಠೋಬಾ ರುಕ್ಮಾಯಿ ಮಂದಿರದಕ್ಲು ಭಜನಾ ಸಂಕೀರ್ತನೆಯನ್ನು ನಡಪಾದ ಕೊರಿಯರು. ಶ್ರೀ ದುರ್ಗಾ ಪರಮೇಶ್ವರಿ ಕ್ಷೇತ್ರ ಚೇತನಗರ ಕುಂಪಲ ಈ ದೇವಸ್ಥಾನದ ವತಿರ್ದು 108 ದಿನದ ಸಂಧ್ಯಾ ಭಜನೆ ಬಾರಿ ಪೊರ್ಲೋಡು ನಡತೊಂದುಂಡು. ದೇವೇರ್ನ ಅನುಗ್ರಹ ಆಶೀರ್ವಾದಗಳು ನಿತ್ಯ ನಿರಂತರ ಸಂಧ್ಯಾ ಭಜನೆ ನಡಪಣವು ಕ್ಷೇತ್ರದ ಪಾವಿತ್ರ್ಯನ ನನಲಾತ್ ಹೆಚ್ಚಿಗೆ ಗಡಪುಂಡು. ಅಂಚನೆ ಫೆಬ್ರವರಿ 22ಕ್ಕೆ 108 ದಿನದ ಭಜನೆ ಸಪ್ತಾಹ ಅದು ಭಜನಾ ಮುಕ್ತಾಯ ಅದು. ಐದು ಪಕ್ಕ ಶ್ರೀ ಕ್ಷೇತ್ರದ ಬ್ರಹ್ಮಕಲಸಲ ನಡಪೆರುಂಡು. ದೇವೇರ್ನ ಆಶೀರ್ವಾದಗಳು ಸರ್ವ ಕಾರ್ಯಲ ಎಡ್ಡೆ ರೀತಿ ನಡಪೋಡು ಪಣದಿಂದ ಈ ಸಂದರ್ಭಡು ಪ್ರಾರ್ಥನೆ ಮಂತೊಂದಿಲ್ಲ ಸೊಲ್ಮೇಲು. ದುರ್ಗಾ ಪರಮೇಶ್ವರ ದೇವಸ್ಥಾನದ 108 ದಿನದ ಸಂಧ್ಯಾ ಭಜನದ ಈ ಪ್ರಯುಕ್ತ ನಡೆದ ಈ ಕಾರ್ಯಕ್ರಮ ಈ ಭಜನೆಲ ಎಡ್ಡೆ ರೀತಿ ನಡ್ತೊಂದು ಪೋಡು 108 ದಿನಲ ಎಡ್ಡೆ ರೀತಿ ಆವಡು ಆಯ್ನಿಡ್ದೊಕ್ಕ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಉಂಡು. ಐಕ್ಯಲ ಪೂರ್ವಜನರ ಸಹಕಾರಕ್ಕೆ ಏನಂದಿಲ್ಲ ಪ್ರತಿಯವರೆಲ್ಲ ಬರ್ತದೆ ಈ ಕಾರ್ಯಕ್ರಮಕ್ಕೆ ಭಾಗ್ಯವಾಡು ಬಂದು ಎನ್ನ ಬಗ್ಗೆ ನಾನು ವಿನಂತಿ ಮಾಡ್ತಂದಿಲ್ಲ.